ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿದೇಶದ ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಯುರೋಪ್ನ ನರೋತ್ತಮ ದಾಸ್ ಮತ್ತು ಫ್ರಾನ್ಸ್ನ ಜಾನವ್ ಮದುವೆಯಾಗಿ ಸತಿಪತಿಗಳಾಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಿಕೊಂಡಿದ್ದಂತಹ ಇವರ ನಡುವೆ ಪ್ರೇಮಾಂಕುರವಾಗಿತ್ತು. ದೇಶದ ಹಲವಾರು ಧಾರ್ಮಿಕ ಕೇಂದ್ರ ಸಂದರ್ಶಿಸಿದ್ದಂತಹ ಜೋಡಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಲಿಕ್ಕೆ ನಿಶ್ಚಯ ಮಾಡ್ತಾರೆ. ಕೊಲ್ಲೂರು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಹಿಂದೂ ಪದ್ಧತಿಯಂತೆ ದಂಪತಿಗಳಾಗಿದ್ದಾರೆ. ಸರಳ ಆರತಕ್ಷತೆ ಏರ್ಪಡಿಸಿ ಸಂಗೀತ ಕಾರ್ಯಕ್ರಮ ಕೂಡ ನಡೆಸಿಕೊಟ್ಟಿದ್ದಾರೆ. ತಮ್ಮ ವೃತ್ತಿಯನ್ನ ತೊರೆದು ಮಥುರಾದ ಬೃಂದಾವನದಲ್ಲಿ ಇಬ್ಬರೂ ಕೂಡ ಶ್ರೀಕೃಷ್ಣ ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಕಳೆದ ಹಲವಾರು ಸಮಯಗಳಿಂದ. ಸದ್ಯ ಇಬ್ಬರ ನಡುವೆ ಈಗ ಪ್ರೀತಿಯಾಗಿದೆ. ಆ ಕಾರಣಕ್ಕಾಗಿ ಕೊಲ್ಲೂರಿನ ಕ್ಷೇತ್ರದಲ್ಲಿ ಮದುವೆಯಾಗಿದ್ದಾರೆ. ಆ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. Music has always been a means to please the absolute, and especially in the southern India there is a strong tradition of Carnatic music, which is known for such great artists like Anambhata or Subbulakshmi, who was quite recent, and also we have Shankaracharya, who wrote several famous poems, and of course Jayadev Goswami.